ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತೇಳಿ BJPಯವರು ನಮ್ಮ ಮೇಲೆ ಆರೋಪವನ್ನು ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು, ಹೊರ ದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIRನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ 10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು, ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂಥ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು BJPಯ ನಾಯಕರು ತಿಳ್ಕೊಳ್ಬೇಕು, ಚರಿತ್ರೆ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷ ಆಯಿತು BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿ ಇದ್ದಾಗ 10 ವರ್ಷ ಇದ್ದರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಕಳಿಸಿದ್ದು ಬರೀ 8,000 ಮಂದಿ ಮಾತ್ರ. ಇದು BJPಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು ಮತ್ತು BJPಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದರೂ ರಕ್ಷಣೆ ಕೊಟ್ಟಿದ್ದರೆ ಅದು ನಾವು ಕೊಟ್ಟದ್ದ, BJPಯವರು ಕೊಟ್ಟದ್ದ ಅಂತೇಳೋದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ನೀವು ಏನು ಹೇಳಿದಿರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದಿರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ, ನೀವೀಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯಿತು. ಎಷ್ಟು ಮಂದಿ ವಲಸಿಗರನ್ನು ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಉತ್ತರ ಪ್ರದೇಶದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಬಿಹಾರದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಒರಿಸ್ಸಾದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಅಸ್ಸಾಮಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹೊರಗೆ ಹಾಕಿದಿರಿ? ಇದರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಇದಕ್ಕೆ ರಾಜ್ಯದ BJP ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ವಲಸಿಗರನ ಹೆಸರಿನಲ್ಲಿ ಇವತ್ತು ನೈಜ ಮುಸ್ಲಿಂ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲಿಯೂ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ಆ ಹೆಸರಿನಲ್ಲಿ ಇವತ್ತು ನೈಜ ಮತದಾರರನ್ನು ಹೊರಗಿಡಬೇಕು ಅಂತೇಳುವ ಹುನ್ನಾರವನ್ನು ನೀವು ಮಾಡ್ತಾ ಇದ್ದೀರಿ. ನುಸುಳಿಗೋರರು ಒಳಗೆ ಬರುವಂಥ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ BJP ಕೆಲಸನೋ? ರಾಜ್ಯ ಸರ್ಕಾರದ ಜವಾಬ್ದಾರಿಯಾ, ಕೇಂದ್ರ ಸರ್ಕಾರದ ಜವಾಬ್ದಾರಿಯಾ? ಅಮಿತ್ ಶಾ ಅವರ ಜವಾಬ್ದಾರಿಯಾ, ಪ್ರಿಯಾಂಕಾ ಖರ್ಗೆ ಅವರ ಜವಾಬ್ದಾರಿಯಾ? ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನುಸುಳುಕೋರರಿಗೆ ಯಥಾಚ್ಛ ಗಡಿ ಪ್ರದೇಶದಲ್ಲಿ ಹೊರಗೆ ಬರಲಿಕ್ಕೆ ಬಿಟ್ಟು, ಅವರನ್ನು ದೇಶಾದ್ಯಂತ ಸುತ್ತಾಡಲಿಕ್ಕೆ ಬಿಟ್ಟು ಮತ್ತು ಇನ್ನೊಂದು ಪಕ್ಷದ, ವಿರೋಧ ಪಕ್ಷದ ಅಥವಾ ಪ್ರತಿಪಕ್ಷದವರ ಮೇಲೆ ಏನು ಗೂಬೆ ಕೂರಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದೀರಿ, ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ.